ನಾವು ಈ ಬಾರಿ ವಿಶೇಷವಾಗಿ ನಮ್ಮದೊಂದು ಈ ಕ್ಷೇತ್ರದ ಒಂದು ಪ್ರೇರಣೆಯಿಂದ ಒಂದು ಗುರು ಬೆಳದಿಂಗಳು ಅಂತ ಒಂದು ಸಂಸ್ಥೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ಬಡವರ ಒಂದು ಕೆಲಸಗಳಿಗೆ ಯಾವ ರೀತಿ ಸ್ಪಂದಿಸ್ತಿದ್ರು, ಈ ಬಡವರ ಬಗ್ಗೆ ಅವರಿಗಿದ್ದಂತಹ ಕಾಳಜಿ ನಾವು ಅವರೊಟ್ಟಿಗೆ ಇದ್ದು ನಮ್ಮನ್ನು ಕೂಡ ಪ್ರಭಾವಿತಗೊಳಿಸಿತ್ತು. ಆ ಪ್ರಕಾರ ನಾವು ಒಂದು ಗುರು ಬೆಳದಿಂಗಳು ಎಂಬ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಈ ಸಮಾಜಕ್ಕೆ ಬೇಕಾದ ಏನಾದರೂ ಒಳ್ಳೆ ಕೆಲಸ, ಸಮಾಜದ ಬಡವರ, ಈ ಸಮಾಜದಲ್ಲಿ ಇರುವಂತಹ ಬಡವರ ಅವ್ರ ದುಃಖದಲ್ಲಿರ್ಬೇಕಾದ್ರೆ ಅವರ ಕಣ್ಣೊರೆಸುವಂತ ಕೆಲಸ ಆಗಬೇಕು, ಅವರಿಗೆ ಒಂದು ತುತ್ತು ಅನ್ನ ತಿನ್ಲಿಕ್ಕೆ ಏನಾದರೂ ನಾವು ಸಹಾಯ ಮಾಡಬೇಕೆನ್ನೋ ಉದ್ದೇಶದಿಂದ ಗುರು ಬೆಳದಿಂಗಳು ಎಂಬ ಸಂಸ್ಥೆಯನ್ನು ನಾವು ಕಟ್ಟಿದ್ದು. ಅದರ ಉದ್ದೇಶ ಬೇರೆ, ಅದರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆಸರೆ ಎಂಬ ಒಂದು 3 ಉದ್ದೇಶ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಟ್ಟಿರುವಂತದ್ದಲ್ಲ ಕಟ್ಟಿರುವಂತದ್ದಲ್ಲ. ಆದ್ರೆ ಈ ಪರಿಸ್ಥಿತಿ ಮತ್ತೆ ಎದುರಾದ್ರಿಂದ ನಾವು ಇದರಲ್ಲಿ ನಮ್ಮ ಒಂದು ವ್ಯಾಪ್ತಿಗೆ, ಈಗ ಮಂಗಳೂರು, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಯಾರಿಗಾದ್ರೂ ಕೋವಿಡ್ ಇದಕ್ಕೆ ಮನೆಯಲ್ಲಿ 5-6 ಜನ ಇರ್ತಾರೆ, ಅವರಿಗೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ಬೇಕಾದಂಥ ಫುಡ್ ಕಿಟ್ಗಳನ್ನು, ಅವರಿಗೆ ಬೇಕಾದಂಥ ಮೆಡಿಸಿನನ್ನು, ಅಥವಾ ಆಂಬ್ಯುಲೆನ್ಸ್ ಏನಾದರೂ ಸೇವೆ ಬೇಕಿದ್ರೆ, ಅಥವಾ ಡಾಕ್ಟರ್ಗಳನ್ನು ಅವ್ರ ಹತ್ರ ಮಾತನಾಡಿಸಿ ಅವರಿಗೆ ಬೇಕಾದಂಥ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಅವರಿಗೆ ಮೆಡಿಸಿನ್ಗಳನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಾಗೆಂತ ಹೇಳಿ ನಾವು ಈ ಥರ ಒಂದು ಸಮಾಜ ಸೇವೆ ಇದ್ರೆ ಕೋವಿಡ್ ಇದರಲ್ಲಿ ಮಾಡ್ತಿದ್ದೇವೆ ಅಂತ ಹೇಳುವಾಗ ನಮಗೆ ಕಾಲ್ಗಳು ಹಲವಾರು ಕಾಲ್ಗಳು ಬರುತ್ತೆ 2 ಜಿಲ್ಲೆಯಿಂದ ಕೂಡ. ನಮ್ಮ ಉದ್ದೇಶವೇ ಬೇರೆ. ಹೇಗೆ ಅಂತ ಹೇಳಿದರೆ, ಈ ಕೇಳಿದವರಿಗೆಲ್ಲ ನಾವು ಕಿಟ್ ಕೊಡಲಿಕ್ಕೆ ನಾವು ಕೊಡ್ತೇವೆ, ಖಂಡಿತವಾಗ್ಲೂ ಅಗತ್ಯ ಇದ್ದವರಿಗೆ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೇವೆ. ಆದರೆ ಅವರು ನಮ್ಮನ್ನು ಫೋನ್ ಮಾಡಿ ಮಾತಾಡ್ತಾರೆ, ನಾವು ಕೇಳ್ತೇವೆ ನಿಮಗೆ ಕಾರ್ಡ್ ಇದೆಯಾ, ಯಾವುದು ಕಾರ್ಡ್ ಇದೆ, BPL ಕಾರ್ಡ್ ಇದೆ ಅಂತ ಹೇಳ್ತಾರೆ, ಅಥವಾ APL ಕಾರ್ಡ್. BPL ಕಾರ್ಡ್ ಇದ್ದವರಿಗೆ 25 kg ಅಕ್ಕಿ ಸಿಗುತ್ತೆ. ಅದರ ನಂತರ ಅವರಿಗೆ ಒಂದೊಂದು ಮೆಂಬರಿಗೆ, ಒಂದು ಕುಟುಂಬದ ಮತ್ತೆ 5-5 kg ಅಕ್ಕಿ ಸಿಗ್ತಾ ಉಂಟು, ಸರ್ಕಾರ. ನಾವು ಈ ವ್ಯವಸ್ಥೆಯನ್ನು ಅವರಿಗೆ ಏನು ಸರ್ಕಾರದಿಂದ ಸಿಗಬೇಕು, ಈಗ ಅವರಿಗೆ ಹೋಗಿ ತರಲಿಕ್ಕೆ ದೂರ ಇದೆಯಾ, ನಾವು ವಾಹನ ನಮ್ಮ ಜನಗಳನ್ನು ಒದಗಿಸಿ ಅವರನ್ನು ಕರ್ಕೊಂಡೋಗಿ ಅವರಿಗೆ ಅದನ್ನು ತರಿಸಿಕೊಳ್ಳೋ ಮನೆಗೆ ಮುಟ್ಟಿಸುವಂತ ಕೆಲಸ ಅದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಕಾರ್ಡ್ ಇಲ್ಲದೆ ಕೆಲವರು ಬಾಡಿಗೆ ಮನೆಯಲ್ಲಿರುವವರು ಇದ್ದಾರೆ, ಇಂಥವರಿಗೆ ಅಗತ್ಯ ಇದೆ. ಅವರಿಗೆ ಊಟ ಮಾಡಲಿಕ್ಕೆ ಅಕ್ಕಿ ಮತ್ತೆ ಅವರಿಗೆ ಬೇಕಾದಂತಹ ಒಂದು ಕಿಟ್ ಅದನ್ನು ನಾವು ಅವರಿಗೆ ಒದಗಿಸ್ತಿದ್ದೇವೆ. ಆದರೆ ನಾವು ಕಿಟ್ ಕೂಡ ಕೊಡಬೇಕಾದ್ರೂ ಕೂಡ ನಾವು ಸೆಲೆಕ್ಟ್ ಮಾಡಿ ನಮ್ಮ ಒಂದು ಕಿಟ್ ನಾವು ಕೊಟ್ಟರೆ ಅದು ಅವರಿಗೆ 1 ತಿಂಗಳಿಗಂತೂ ಖಂಡಿತವಾಗ್ಲೂ ಯಾವುದೇ ರೀತಿಯ ತೊಂದರೆ ಆಗದೆ ಅವ್ರು ಇದು ಮಾಡ್ಬೋದು. ಕೆಲವೊಮ್ಮೆ ಸಬಲರು ಕೂಡ ಇದನ್ನು ಪಡೆದುಕೊಳ್ಳುವಂಥ ರೀತಿಯಲ್ಲಿ ಮಾಡಿಕೊಳ್ತಾ ಹೋಗ್ತಾರೆ. ಬಹುಶಃ ಅದು ಬಹಳ ನಿಜವಾಗಿ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಬೇಕಂತ ರೀತಿಯಲ್ಲಿ ಮಾಡಿದಾಗ ಬಹಳ ಹೆಚ್ಚು ಜನರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಈಗ ಒಂದು ಮನೆಯಲ್ಲಿ ಒಂದು ರೋಗಿ ಇರ್ತಾರೆ, ಅವರಿಗೆ ತಿಂಗಳಿಗೆ 2,000-3,000 ಮೆಡಿಸಿನ್ ಅಗತ್ಯ ಇರುತ್ತೆ ಪಾಪ ಕೆಲವು ಮನೆಗಳಲ್ಲಿ. ಅಂಥವ್ರಿಗೆ ಈ ಲಾಕ್ಡೌನ್ದಲ್ಲಿ ಕೆಲಸ ಇಲ್ಲದೆ ಆ ಮೆಡಿಸಿನನ್ನು ಖಂಡಿತ ಯಾವ ಟೈಮಲ್ಲಿ ಅವ್ರು ನಮಗೆ ಫೋನ್ ಮಾಡಿದ್ರು ಆ ಮೆಡಿಸಿನನ್ನು ಅವರಿಗೆ ಮನೆಯಲ್ಲಿ ಮುಟ್ಟಿಸುವಂಥ ಕೆಲಸ, ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಪರ್ಚೇಸ್ ಮಾಡಿ ಅಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು 2 ಹೊತ್ತಿನ ಊಟ, ಖಂಡಿತ, ಮತ್ತು ಮದ್ದು.